ನಮಸ್ತೆ. ಬಲೆ ತುಳು ಕಲ್ಪುಗ ವಿಡಿಯೋ ಸೀರೀಸ್ಗೆ ನೀಲೇ ಮಾತ್ರೆಗಳ ಸುಸ್ವಾಗತ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಕಲಿಯುತ್ತಿದ್ದೇವೆ ಹಣ್ಣುಗಳ ಬಗ್ಗೆ. ಹಣ್ಣುಗಳು, ತರಕಾರಿ, fruits and vegetables. ಹಣ್ಣು ತರಕಾರಿಗಳು. ತುಳುವಿನಲ್ಲಿ ಮುಂಚೆಲ್ಲ ಬಂದಿರೋದಂದ್ರೆ ಸ್ವಂತವಾಗಿ ಬೆಳೆಯುವಂತ ತರಕಾರಿಗಳು, ಊರಲ್ಲೇ ಬೆಳೆಯುತ್ತ ತರಕಾರಿಗಳು ಮತ್ತು ಪೇಟೆ ತರಕಾರಿಗಳು. ಪೇಟೆ ತರಕಾರಿಗಳೆಲ್ಲ ಅದರ ಹೆಸರು ಅದೇ ತರ ಇದೆ, ಯಾಕೆಂದ್ರೆ ಅದು ಇಂಪೋರ್ಟೆಡ್. ತುಳು ಮಣ್ಣಿನಲ್ಲೇ ಬೆಳೆಯುತ್ತಿದ್ದಂತ ತರಕಾರಿಗಳಿವೆ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಸರು ಇದೆ ತುಳುವಿಗೆ ಸಂಬಂಧಪಟ್ಟ. ಯಾಕಂದ್ರೆ ಟೊಮೆಟೊ, ಬಟಾಟೆ, ಆಲೂಗಡ್ಡೆ ಅಂತ ಹೆಸರಿರ್ತದೆ, ಅದೆಲ್ಲ ಕನ್ನಡದ ಹೆಸರು ಅಥವಾ ಇನ್ನೊಂದರ ಹೆಸರು, ಅದು ತುಳುವಿನ ಹೆಸರಲ್ಲ. ಸೊ ಅದಕ್ಕೆ ಅದೇ ಹೆಸರು ಇಲ್ಲಿದೆ, ಯಾಕೆಂದ್ರೆ ಅದು ಇಲ್ಲಿಂದ ಬೆಳೆದದಲ್ಲ. ಸೊ ಸ್ವಲ್ಪ ಮಿಕ್ಸ್ ಮಾಡಿ ಯಾವುದೆಲ್ಲ ಇದೆ ಅಂತ ಹೇಳ್ತೇನೆ. ಬಟಾಟೆನೆ, ನೇರಳೆ ಹಣ್ಣು, ಬ್ಲ್ಯಾಕ್ ಪ್ಲಮ್ ಅಂತ ಹೇಳ್ತಾರಲ್ಲ, ನೇರಳೆ ಹಣ್ಣು. ಅಂದ್ರೆ ಹಣ್ಣು ಪರಂದು, ಹಣ್ಣು, ಫ್ರೂಟ್. ಓಕೆ, ಇದು ಕಾಮನ್ ವರ್ಡ್. ನೇರಳೆ ಹಣ್ಣು, ನೇರಳೆ ಪರಂದು, ನೇರೊಳ್ದ ಪರಂದು, ನೇರಳೆ, ನೇರಳು, ದ ಪರಂದು. ಈಗ ಬಾಳೆಹಣ್ಣು, ಪ್ಲಾಂಟೇನ್ ಅಂತ ಹೇಳ್ತೀವಲ್ಲ, ಬಾಳೆಹಣ್ಣು, ಪ್ಲಾಂಟೇನ್. ಬಾರೆದ ಪರಂದು, ಬಾಳೆಹಣ್ಣು. ಆಮೇಲೆ ಅದೇ ಬನಾನಾ. ಈಗ ಪರಂಗಿ ಹಣ್ಣು, ಪೈನಾಪಲ್ ಅಂತ ಹೇಳ್ತಾರ, ಪೈನಾಪಲ್. ಪರಂಗಿ ಹಣ್ಣು. ಇದಕ್ಕೆ ಪರಂಗಿ ಪೆಲಕ್ಕಾಯಿ ಅಂತ ಹೇಳ್ತಾರೆ. ಪರಂಗಿ ಪೆಲಕ್ಕಾಯಿ ಅಂದ್ರೆ ಹಲಸಿನಕಾಯಿ, ಹಲಸಿನ ಹಣ್ಣು. ಪೆಲಕ್ಕಾಯಿ ಅಂದ್ರೆ ಹಲಸಿನ ಹಣ್ಣು. ಕಾಯಿ ಅಂದ್ರೆ ಕಾಯಿ ಅಲ್ಲ, ಪೆಲಕ್ಕಾಯಿ ಅದೆರಡು ಒಂದೇ, ಕಾಯಿಗೊಂದೇ, ಇದಕ್ಕೆ ಪೆಲಕ್ಕಾಯಿ ಅಂತಾನೆ ಹೇಳೋದು. ಜಾಕ್ ಫ್ರೂಟ್. ಸೊ ಪೆಲಕ್ಕಾಯಿ, ಪೆಲಕ್ಕಾಯಿ ಬಂದ್ರೆ ಪರಂಗಿ ಹಣ್ಣು, ಪೆಲಕ್ಕಾಯಿ ಅಂದ್ರೆ ಜಾಕ್ ಫ್ರೂಟ್. ಅದರಲ್ಲಿ ಇನ್ನು ಕೆಲವು ಕಾಡಲ್ಲಿ ಇರುವಂತದ್ದು ಸಿಗುತ್ತೆ ನಿಮಗೆ. ಪೆಜ ಅಂತ ಒಂದು ಮರ ಇದೆ, ಪೆಜ. ಅದು ಕನ್ನಡದಲ್ಲಿ ವರ್ಡ್ ಗೊತ್ತಿಲ್ಲ, ಅದಕ್ಕೆ ಪೆಜಕಾಯಿ ಅಂದ್ರೆ ಅದು ಹಲಸಿನ ಹಣ್ಣಿನ ಜಾತಿದ್ದೇ ಮರ, ಅದು ಅಂದ್ರೆ ಸಣ್ಣದಾಗಿ ಬರುತ್ತೆ. ಈ ಪೆಲಕ್ಕಾಯಿಯಲ್ಲೂ ಒಂದು ತುಳುವ ಅಂತ ಬರುತ್ತೆ, ನಮ್ದು ತುಳುವ ಅಂದ್ರೆ ಸಾಫ್ಟ್, ತುಳುವ ಪೆಲಕ್ಕಾಯಿ. ಮತ್ತೊಂದು ಬರ್ಕೆ.
ಬರ್ಕೆ ಇದು ತುಂಬಾ ಸಾಫ್ಟ್ ಆಗಿರುತ್ತೆ, ಮೃದು ಮೃದು ಆಗಿರುತ್ತೆ, ಬಿದ್ರೆ ಫುಲ್ ಹೊಡೆದೋಗುತ್ತೆ. ಇದು ಬರ್ಕೆ. ಬರ್ಕೆ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ತುಳು ಅಂದ್ರೆ ಅದೇ ಹೆಸರಿಂದ ಮೆದು ಮೆದು ಸ್ವಭಾವದಿಂದ ಬರುವಂತದ್ದು, ಅದಕ್ಕೆ ತುಳು ಅಂತ ಹೇಳ್ತಾರೆ. ಮತ್ತು ಇದರಲ್ಲೇ ಬೇರೆ ಬೇರೆ ವಿಧದ್ದು ಹಲಸಿನ ಹಣ್ಣು ಇರುತ್ತೆ, ಮುಂಡ ಬೆಳಕಾಯಿ ಆ ತರ. ಬೆಳಕಾಯಿ ಆಯ್ತು. ನೆಕ್ಸ್ಟ್ ಮಾವಿನಕಾಯಿ. ಮಾವಿನಕಾಯಿ ಮ್ಯಾಂಗೋ. ಕುಕ್ಕು. ಕುಕ್ಕುಗೆ ಮಾವಿನಕಾಯಿ ಅಂತ ಹೇಳ್ತೇವೆ, ಮಾವಿನ ಹಣ್ಣು ಕುಕ್ಕು. ಆಮೇಲೆ ಸ್ವೀಟ್ ಪೊಟ್ಯಾಟೊ. ಸ್ವೀಟ್ ಪೊಟ್ಯಾಟೊ ಕೆರೆಂಗ್, ಗೆಣಸು ಅಂತ ಹೇಳ್ತೇವಲ್ಲ, ಸ್ವೀಟ್ ಪೊಟ್ಯಾಟೊ. ಗೆಣಸು, ಸಿಹಿ ಗೆಣಸು. ಸಿಹಿ ಗೆಣಸು ಅಂದ್ರೆ ಕೆರೆಂಗ್. ನಾರ್ಮಲ್ ಆಗಿ ಸಿಹಿ ಗೆಣಸಿಗೆ ಕೆರೆಂಗ್. ಕೆರೆಂಗಲ್ಲೂ ತುಂಬಾ ವಿಧ ಇದೆ. ಮತ್ತೊಂದು ಇದೆ ಮರಗೆಣಸು ಅಂತ ಇದೆ, ಮರಗೆಣಸು. ಮರಗೆಣಸಿಗೆ ಮರ ಕೆರೆಂಗ್, ಮರ ಕೆರೆಂಗ್, ಮರ ಕೆರೆಂಗ್ ಅಂತ ಹೇಳ್ತೇವೆ. ಆಮೇಲೆ ಗೆಡ್ಡೆಗಳು. ಇದು ಗೆಡ್ಡೆ ಆಯ್ತಾ, ಗೆಡ್ಡೆ. ಗೆಡ್ಡೆ ಅಂದ್ರೆ ಕೆರೆಂಗ್ ಆಕ್ಚುಲಿ. ಗೆಡ್ಡೆ ಗೆಡ್ಡೆ ಸುವರ್ಣ ಗೆಡ್ಡೆ. ಸುವರ್ಣ ಗೆಡ್ಡೆ, ಸುವರ್ಣ ಗೆಡ್ಡೆ ಅಂತ ಹೇಳಿ. ಸುವರ್ಣ ಗೆಡ್ಡೆ. ಗೆಡ್ಡೆ ಅಂದ್ರೆ ಕಂಡೆ, ಕಂಡೆ, ಸುವರ್ಣ ಕಂಡೆ, ಸುವರ್ಣ ಕಂಡೆ. ಆಮೇಲೆ ರ್ಯಾಡಿಶ್. ರ್ಯಾಡಿಶ್ ಅಂದ್ರೆ ಅದು ಮೂಲಂಗಿ. ಮೂಲಂಗಿಗೆ ಮೂಲಂಗಿ ಅಂತ ಹೇಳ್ತಾರೆ. ಅದು ಆಪಲ್ಗೆ ಆಪಲ್. ಮತ್ತೆ ಸೀಬೆಕಾಯಿ. ಸೀಬೆ, ಸೀಬೆಕಾಯಿ, ಸೀಬೆ. ಪೇರಳೆ, ಪೇರಳೆ, ಪೇರಳೆಕಾಯಿ, ಸೀಬೆಕಾಯಿ. ಓಕೆ, ಇಲ್ಲಿ ಒಂದ್ಸಲ ಹಣ್ಣು ಅಂದ್ರೆ ಪರಂದ್, ನೇರಳೆದ ಪರಂದ್, ಬಾರೆದ ಪರಂದ್, ಬಾರೆದ ಬಾಳೆಹಣ್ಣು. ನಾರ್ಮಲ್ ಆಗಿ ಪರಂದ್ ಅಂದ್ರೆ ಬಾಳೆಹಣ್ಣಿಗೆ ನಾವು ಜಾಸ್ತಿ ಹೇಳೋದು ಪರಂದ್ ಬಾಳೆಹಣ್ಣು. ಉಳಿದೆಲ್ಲ ಪರಂದೆ, ಬಟ್ ಬಾಳೆಹಣ್ಣು ಪರಂದ್. ಬಾರೆದ ಪರಂದ್. ಪರಂಗಿ ಬೆಳಕಾಯಿ, ಬೆಳಕಾಯಿ, ಹಲಸಿನ ಹಣ್ಣು. ಪೆಜಕ್ಕಾಯಿ, ಪೆಜತ್ತ ಮರದ ಹಣ್ಣು. ಮಾವಿನಕಾಯಿ, ಕುಕ್ಕೋ. ಸ್ವೀಟ್ ಪೊಟ್ಯಾಟೊ ಕೆರೆಂಗ್. ಕೆರೆಂಗಲ್ಲಿ ಮರ ಕೆರೆಂಗ್, ಇನ್ನೊಂದು ಮರ ಗಟ್ಟಿ ಗಟ್ಟಿ ಇರುತ್ತೆ. ಸೀಬೆಕಾಯಿ ಪೆರಕ. ಸುವರ್ಣ ಗೆಡ್ಡೆ, ಸುವರ್ಣ ಕಂಡೆ. ಸುವರ್ಣ ಗೆಡ್ಡೆಗೆ ಸುವರ್ಣ ಕಂಡೆ ಹಣ್ಣು. ಕೋಡ್ ಸುವರ್ಣ ಗೆಡ್ಡೆ, ಎಲಿಫೆಂಟ್ ಟ್ಯಾಮ್. ಎಲಿಫೆಂಟ್ ಟ್ಯಾಮ್ ಅಂದ್ರೆ ಇಂಗ್ಲಿಷ್ ಅಲ್ಲಿ.
ಎಲಿಫೆಂಟೈನ್ ಸುವರ್ಣಗೆಡ್ಡೆ. ಆಮೇಲೆ ಪಂಪ್ಕಿನ್ ಪಂಪ್ಕಿನ್ ಕುಂಬಳಕಾಯಿ ಕುಂಬಳಕಾಯಿ ಲೈಕ್ ಕುಂಬುಡ 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 ಅಂದ್ರೆ ಕುಂಬಳಕಾಯಿ. ಕುಂಬಳಕಾಯಿ ಕುಂಬುಡ ಕುಂಬುಡ ಅಂದ್ರೆ ಬೂದು ಕುಂಬುಡ ಅಂತ ಹೇಳ್ತಾರಲ್ಲ, ಬೂದಿ ಇರುವಂತದ್ದು, ಅದಕ್ಕೆ ಕುಂಬುಡ ಅಂತ ಹೇಳೋದು. ಮತ್ತೊಂದು ಚೀನಿಕಾಯಿ ಚೀನಿಕಾಯಿ ಸಿಹಿ ಕುಂಬಳ ಅಂತ ಹೇಳ್ತೇವಲ್ಲ, ಅದಕ್ಕೆ ಕೆಂಬುಡೆ ಕೆಂಬುಡೆ ಚೀನಿಕಾಯಿ. ಆಮೇಲೆ ಸೌತೆಕಾಯಿ 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 ಅಂದ್ರೆ ಸೌತೆಗೆ ತೌತೆ ಅಂತ ಹೇಳೋದು. ತೌತೆ ನಾವು ಸೌತೆಕಾಯಿ ಅಂತ ಹೇಳೋದು ತೌತೆ. ಇದರಲ್ಲಿ ಮುಳ್ಳು ತೌತೆ ಬರುತ್ತೆ, ಮುಳ್ಳು ತೌತೆ. ಅದಕ್ಕೆ ಈಗ ಮುಳ್ಳು ಸೌತೆಕಾಯಿ ಸಿಗುತ್ತಲ್ಲ, ಮುಳ್ಳು ಸೌತೆಕಾಯಿ, ಅದಕ್ಕೆ ತೆಕ್ಕರೆ ತೆಕ್ಕರೆ ಅಂತ ಹೇಳುದು. ನಾರ್ಮಲ್ ಸೌತೆ ಅಡಿ ಸಾಂಬಾರ್ ಸೌತೆಕಾಯಿ ಇದು ತೌತೆ. ಮುಳ್ಳು ಸೌತೆಕಾಯಿ ಅದು ತೆಕ್ಕರೆ ಅಥವಾ ತೆಕ್ಕರ್ಪೆ ಅಂತ ಹೇಳ್ತಾರೆ. ತೆಕ್ಕರ್ಪೆ. ಆಮೇಲೆ ಬೆಂಡೆಕಾಯಿ, ಇದು ಆಯ್ತಲ್ಲ, ಬೆಂಡೆಕಾಯಿ ಬೆಂಡೆಕಾಯಿ ಬೆಂಡಾಯಿ, ಲೇಡೀಸ್ ಫಿಂಗರ್, ಅದಕ್ಕೆ ಬೆಂಡೆಕಾಯಿ ಅಂತ ಹೇಳೋದು. ಬೆಂಡಾಯಿ ಬೆಂಡಾಯಿ ಅಂತ ಬೆಂಡಾಯಿ ಬೆಂಡೈ ಅಥವಾ ಬೆಂಡೈ ಬೆಂಡೈ ಬೆಂಡೆಕಾಯಿ ಬೆಂಡಾಯಿ. ಆಮೇಲೆ ಹೀರೆಕಾಯಿ 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 ಪೀರೆ ಅಂತ ಹೇಳ್ತಾರೆ. ಹೀರೆ ಬದಲು ಪೀರೆ, ಹೀರೆ ಬದಲು ಪೀರೆ. ಪೀರೆಯನ್ನು ದಾರ ಪೀರೆ ಅಂತ ಬರುತ್ತೆ. ಇದು ನಾರ್ಮಲ್ ನಾವು ಈಗ ಮಾರ್ಕೆಟ್ ಅಲ್ಲಿ ಸಿಗುವುದು ದಾರ ಪೀರೆ. ಅದರಲ್ಲೂ ಪುಂಡಿ ಪೀರೆ ಅಂತ ಬರುತ್ತೆ, ಬೇರೆ ಬೇರೆ ಟೈಪ್ ಪೀರೆಗಳಿವೆ. ಆಮೇಲೆ ಬಿಟ್ಟರ್ ಗಾರ್ಡ್ ಅಂದ್ರೆ ಹಾಗಲಕಾಯಿ. ಆಮೇಲೆ ಬಿಟ್ಟರ್ ಗಾರ್ಡ್ ಹಾಗಲಕಾಯಿ ಬಿಟ್ಟರ್ ಗಾರ್ಡ್. ಇದಕ್ಕೆ ಕಂಚಲ್ ಅಂತ ಹೇಳೋದು. ಕಂಚಲ್ ಕೈಪೆ ಕಂಚಲ್. ಕಂಚಲ್ ಕಹಿ ಋತು ಅಲ್ಲ, ಕಂಚಲ್ ಅಂತ ಹೇಳ್ತಾರೆ. ಕಂಚಲ್ ಕಹಿ ಕಂಚಲ್.
ಕಂಚಲ್. ಆಮೇಲೆ ಹೇಳಿದೆ ಬೀನ್ಸ್. ಬೀನ್ಸ್ ಬದನೆಕಾಯಿ. ಬದನೆಕಾಯಿ. ಬದನೆ ಬ್ರಿಂಜಾಲ್. ಬದನೆಗೆ ಬದನೆ ಅಂತ ಹೇಳೋದು. ನುಗ್ಗೆಕಾಯಿ. ನುಗ್ಗೆಕಾಯಿ ಅದಕ್ಕೆ ನುರ್ಗೆ ಅಂತ ಹೇಳೋದು. ನುರ್ಗೆ. ಡ್ರಮ್ ಸ್ಟಿಕ್ ನುರ್ಗೆ. ನುಗ್ಗೆಕಾಯಿ ನುರ್ಗೆ. ಆಮೇಲೆ ಬಿಟ್ಟರ್ ಗಾರ್ಡ್ ಆಯ್ತಲ್ಲ, ಬಿಟ್ಟರ್ ಗಾರ್ಡ್ಗೆ ಕಂಚಲ್. ವಾಟರ್ ಮೆಲನ್ ಬಚ್ಚಂಗಾಯಿ. ವಾಟರ್ ಮೆಲನ್ ಕಲ್ಲಂಗಡಿ. ವಾಟರ್ ಮೆಲನ್ ಕಲ್ಲಂಗಡಿ. ಬಚ್ಚಂಗಾಯಿ. ಬಚ್ಚಂಗಾಯಿ ಅಂತ ಇದೆಯಾ? ಬಚ್ಚಂಗಾಯಿ. ಕ್ಯಾಬೇಜ್. ಕ್ಯಾಬೇಜ್ ಇರುತ್ತೆ. ಕುಕ್ಕುಂಬರ್. ಕುಕ್ಕುಂಬರ್ ಹೇಳಿದ್ದೇನೆ. ಇಲ್ಲಿ ಸೌತೆಕಾಯಿ ಇದೆ, ಸೌತೆ. ಕುಕ್ಕುಂಬರ್. ಡ್ರಮ್ ಸ್ಟಿಕ್ ನುಗ್ಗೆಕಾಯಿ. ಲೆಮನ್ ನಿಂಬೆಹಣ್ಣು. ಲಿಂಬೆ ಪುಳಿ. ಪುಳಿ. ಹುಳಿ ಅಂದ್ರೆ ಹುಳಿ ಮೀನ್ಸ್ ಹುಳಿ. ಸೊ ಲಿಂಬೆ ಪುಳಿ. ಪುನರ್ ಪುಳಿ. ಕೋಕಂ. ಕೋಕಂ ಅಂದ್ರೆ ಪುನರ್ ಪುಳಿ. ಹುಳಿ. ಹುಳಿ ಅಂದ್ರೆ ಪುಳಿ. ಆರೆಂಜ್. ಆರೆಂಜ್ ಕಿತ್ತಳೆ ಹಣ್ಣು. ಅದಾದ್ಮೇಲೆ ಊರಲ್ಲಿ ಇದೆ ಮೆಣಸು. ಚಿಲ್ಲಿ. ಚಿಲ್ಲಿ ಅದಕ್ಕೆ ಮುಂಚಿ. 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 ಮುಂಚಿ ಅಂದ್ರೆ ಮೆಣಸು. ಕಾಯಿ ಮುಂಚಿ. ಪರ್ಂದ್ ಮುಂಚಿ. ಪರ್ಂದ್ ಅಂದ್ರೆ ಹಣ್ಣು. ಹಣ್ಣು ಮುಂಚಿ ಅಂದ್ರೆ ಒಣಗಿದ ಹಣ್ಣು. ಒಣಗಿದ ಮುಂಚಿ ಡ್ರೈ. ಕಾಯಿ ಮುಂಚಿ. ಹಸಿ ಮೆಣಸಿನಕಾಯಿಗೆ ಕಾಯಿ ಮುಂಚಿ ಅಂತ ಹೇಳೋದು. ಕಾಯಿ ಇನ್ನು ಬಳತಿಲ್ಲ. ಮುಂಚೆಲೆ ಬೇರೆ ಬೇರೆ ಮುಂಚಿದೆ. ಬೆಳಗಿದೆ. ಜೀರಿಗೆ ಮೆಣಸಿದೆ. ಕರಿಮೆಣಸು. ಕರಿಮೆಣಸು. ಕರಿಮೆಣಸಿದೆ. ಕರಿಮೆಣಸು. ಕರಿಮೆಣಸು ಅಂದ್ರೆ ಎಡ್ಡೆ ಮುಂಚಿ. ಎಡ್ಡೆ. ಎಡ್ಡೆ ಮುಂಚಿ. ಮುಂಚೆ ಅಂದ್ರೆ ಮೆಣಸು. ಕರಿಮೆಣಸು. ಎಡ್ಡೆ ಅಂದ್ರೆ ಒಳ್ಳೇದಂತ. ಒಳ್ಳೆ ಮೆಣಸು ಹೆಸರು ಅದು, ಎಡ್ಡೆ ಮುಂಚಿ. ಆಮೇಲೆ ಊರಲ್ಲಿ ಏನಿದೆ ತರಕಾರಿಗಳಲ್ಲಿ? ಹಾಗಲಕಾಯಿ ಆಯ್ತು, ಕುಂಬಳಕಾಯಿ ಆಯ್ತು, ಕೆಂಬುಡೆ, ಬದನೆ, ನುಗ್ಗೆ, ಹರಿವೆ. ಹರಿವೆ ಸೊಪ್ಪು. ಹರಿವೆಗೆ ಪದ್ಪೆ ಅಂತ ಹೇಳೋದು. ಪದ್ಪೆ. ಪಾಡು. ಪದ್ಪೆ. ಹರಿವೆ. ಕಬ್ಬು. ಕಬ್ಬು. ಕರ್ಂಬು. ಕಬ್ಬು ಅಂದ್ರೆ ಕರ್ಂಬು. ಜಂಬು ನೇರಳೆ. ಜಂಬು ನೇರಳೆ. ಜಮ ನೇರೋಲ್. ಜಮ ನೇರೋಲ್.
ನೀರುಳ್ಳು ಆಗ ನೋಡಿದ್ರೆ ನೇರಳೆ ಹಣ್ಣು ನೀರೋಲ್ ನೀರೋಲ್ದ ಪರಂದು ಜಮ ನೀರೋಲ್ದ ಪರಂದು ಜಮ ನೀರೋಲ್. ಬದನೆ ಅಲಸಂಡೆ 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 ಅಂದ್ರೆ ಲತ್ತನೆ ಅಲಸಂಡೆ ಅಂದ್ರೆ ಲತ್ತನೆ. ಬೆಂಡೆಕಾಯಿ ಬೆಂಡಾಯಿ ಅದಾಯ್ತು. ಆಮೇಲೆ ತೊಂಡೆಕಾಯಿ ಮನೋಲಿ ತೊಂಡೆಕಾಯಿ ಅಂದ್ರೆ ಮನೋಲಿ ಅಂದ್ರೆ ತಿನ್ನೋಲಿ. ಮನೋಲಿ. ವೀಳ್ಯದ ಎಲೆ ಬಚ್ಚಿದೆ ಅಂತ ಹೇಳೋದು. ವೀಳ್ಯದ ಎಲೆ ಅಂದ್ರೆ ಬಚ್ಚಿದೆ. ಆಮೇಲೆ ಏನಿದೆ? ಸುವರ್ಣಗೆಡ್ಡೆ ಆಯ್ತು. ಸುವರ್ಣಗಡ್ಡೆ ಅಂಡ್ ಪಡವಲಕಾಯಿ ಆಶ್ಗರ್ಡ್ ಏನದು? ಪಟ್ಲಾಯ್ ಆಶ್ಗರ್ಡ್ ಪಟ್ಲಾಯ್. ಆಮೇಲೆ ಸುವರ್ಣಗೆಡ್ಡೆ ಆಯಿತು, ಪಟ್ಲ ಆಯಿತು, ಮೌಳಿ ಆಯಿತು, ಲತ್ತನ ಆಯಿತು, ದಾರೆಪೀರೆ ಆಯಿತು, ಕೆಂಬುಡಾಯಿ ಚೀನಿಕಾಯಿ ಆಯಿತು. ಆಮೇಲೆ ಇರುತ್ತೆ ಕೊತ್ತಂಬರಿ ಸೊಪ್ಪು, ಕೋಸಂಬರಿ ಸೊಪ್ಪು ಒಂದೇ. ಅದು ಕನ್ನಡದ ವರ್ಡ್. ಓಕೆ, ಎಷ್ಟು ನಾರ್ಮಲ್ ಆಗಿ ತುಳುವಿಗೆ ಹೊರಡಿರುವಂಥ ತರಕಾರಿಗಳು. ಇನ್ನೊಂದ್ಸಲ ಹೇಳ್ತೇನೆ. ಕುಂಬಳಕಾಯಿ ಆಶ್ಗರ್, ಕುಂಬುಡ, ಪಂಪ್ಕಿನ್, ಚೀನಿಕಾಯಿ, ಕೆಂಬುಡೆ, ಬದನೆಗೆ ಬದನೆ ಅಥವಾ ಗುಳ್ಳ ಅಂತ ಹೇಳ್ತಾರೆ. ಬದನೆಗೆ ಗುಳ್ಳ, ನಟ್ಟಿಗುಳ್ಳ, ಉಡುಪಿಯಲ್ಲೆಲ್ಲ ಸಿಗುವಂಥದ್ದು ನಟ್ಟಿಗುಳ್ಳ, ಟೇಸ್ಟ್ ಆಗಿರುತ್ತೆ. ನುಗ್ಗೆಕಾಯಿ, ನುಗ್ಗೆ, ಕಲ್ಲಂಗಡಿ, ಬಚ್ಚಂಗಾಯಿ, ಜಂಬುನೇರಳು, ಅಲಸಂಡೆ, ಲತ್ತನೆ, ತೊಂಡೆಕಾಯಿ, ಮನೋಲಿ, ಪಡವಲಕಾಯಿ, ಸ್ನೇಕ್ ಗಾರ್ಡ್, ಪಟ್ಲಾಯಿ, ವೀಳ್ಯದೆಲೆ, ಬಚ್ಚಿರೆ, ಕರ್ಬು, ಹರಿವೆ ಸೊಪ್ಪು, ಪದುಪ್ಪೆ, ಎಡ್ಡೆ ಮುಂಚಿ, ಕರಿಮೆಣಸಿಗೆ ಎಡ್ಡೆ ಮುಂಚಿ, ಚಿಲ್ಲಿ, ಮೆಣಸಿಗೆ ಮುಂಚಿ, ಹುಳಿ ಅಂದ್ರೆ ಹುಳಿ, ಬಸಳೆ. ಇಷ್ಟು ನಮ್ಮ ಊರಲ್ಲಿರುವ ತರಕಾರಿಗಳ ಹೆಸರು. ಥ್ಯಾಂಕ್ ಯು.